ಪ್ರದೀಪ ಮಹಾರಾಜರಿಗೆ ಮೊದಲಾಗಿ ಶಂತನು ಎನ್ನುವ ಹೆಸರಿನಲ್ಲಿ ಅಮೃತಾಂಶ ವಂಶ ಯಮಾಮೃತಗಿರಲೆಂದೇ ವ್ಯವಸ್ಥೆಯನ್ನು ಪಡೆದು ಆವರವಾಗಿರುವಂತಹ ಹಸ್ತಿನಾಪುರವನ್ನು ಪರಿಪಾಲಿಸುತ್ತಾ ಇದ್ದೇವೆ. ನಮ್ಮ ತೀರ್ಥರೊಬ್ಬರಿಗೆ ನಾವು 3 ಮಂದಿ ಮಕ್ಕಳು. ಒಬ್ಬ ದೇವಾಪಿ, ಇನ್ನೊಬ್ಬ ವಾಸ್ತಲಿಕ. ಪ್ರಾಯದಲ್ಲಿ ದೇವಾಪಿ ಹಿರಿಯರಾದರೂ ಅಧಿಕಾರದಲ್ಲಿ ವ್ಯಾಮೋಹ ಇಲ್ಲದೆ ಕಾಡಿಗೆ ಹೋಗಿದ್ದ. ಅವರ ಅನಂತರಾದ ಪೀಠವನ್ನು ಏರಿದರಾದರೂ ಯಾಕೋ ಏನೋ ಕ್ಷಾಮ ಬಂತು ಊರಿಗೆ. ಜ್ಯೋತಿಷ್ಯನಲ್ಲಿ ಪ್ರಶ್ನೆ ಇರಿಸಿ ನೋಡಿದಾಗ ಹಿರಿಯರಪ್ಪ ಅಂತ ಗೊತ್ತಾಯಿತು. ಅವರನ್ನು ಹೋಗಿ ಕಂಡು ನಮಸ್ಕರಿಸಿದಾಗ ಪುಣ್ಯಾತ್ಮರಾದಂತಹ ನಮ್ಮ ಹಿರಿಯರಾದ ದೇವಾಪಿ ಹೇಳಿದ್ದೆ, ನೀನು ಪೀಠಾರೋಹಣ ಮಾಡುವಾಗ ನನ್ನನ್ನು ಕಾಣಲಿಲ್ಲ, ನನ್ನ ಬಗ್ಗೆ ಮಾತಾಡಲಿಲ್ಲ, ನನಗೊಂದು ವಿಷಯವನ್ನು ತಿಳಿಸಲಿಲ್ಲ. ಈ ಬಗ್ಗೆ ಸ್ವಲ್ಪ ಖಿನ್ನಮಾನಸವಾಗಿದ್ದೆ. ಹಾಗಾಗಿ ಏನೋ ನನ್ನಂತಹ ರೂಪ ಊರಿಗೆ ಒಂದು ಧರ್ಮವಾಗಿ ಪರಿಗಣಿಸಿರಬಹುದು. ಇನ್ನೇನು ಬೇಸರ ಪಡಬೇಡ, ನಿನಗೆ ಭಗವಂತ ಕರುಣಿಸಿ ನೀವು ಒಳ್ಳೆದ ಮಾಡಲಿ ಎಂದು ಕಳುಹಿಸಿಕೊಟ್ಟ. ಆಮೇಲೆ ಸುಖೇಮದಿಂದ ಪ್ರಜಾಪಾಲನೆಯನ್ನು ಮಾಡುತ್ತಾ ಪ್ರತಿಯೊಬ್ಬರ ಅಭಿವೃದ್ಧಿಯನ್ನು ಕಾಣುತ್ತಾ ಇದ್ದೆ. ಇವತ್ತು ಪೀಠವನ್ನು ಏರಿ ಮಂದಿಗಳ ಯೋಗಕ್ಷೇಮವನ್ನು ಕೇಳುತ್ತಾ ಇದ್ದಂತೆ ಒಂದು ದಿನದ ಬೆಳಗ್ಗೆ ಬಂದು ಇವನ ಜನರು ಮತ್ತೊಬ್ಬರನ್ನು ಅಡ್ಡ ಬೀಳಿಸುವುದೇ ಕಾಯಕವಾಗಬಾರದು. ನೀವು ಅಡ್ಡ ಬಿದ್ದಿದ್ದೀರಿ ಎನ್ನುವುದರಿಂದ ನಿಮ್ಮ ಸಂತೋಷವನ್ನು ನಾನು ಕಾಣುವುದಕ್ಕೆ ಆಶಿಸಬೇಕೇ ಬಿಟ್ಟರೆ ಅಡ್ಡ ಬಿದ್ದವರು ಬಿದ್ದೇ ಇರಿ ಅಂತ ಹೇಳುವುದಲ್ಲ. ದಾಳಿಗೆ ಬಂದಿದ್ದೀರಿ, ಏನ್ ಬಂದ್ರಿ? ಕೃಷಿಯೇ ದೇಶದ ಬೆನ್ನೆಲುಬು. ಕೃಷಿಗಾರನೇ ನಮ್ಮಂತವರಂತಹ ಜೀವನದಾಡು. ಕೃಷಿತೋ ಜಾಸ್ತಿ ದುರ್ಭಿಕ್ಷ, ಜಪತೋ ನಾಸ್ತಿ ಸುಭಿಕ್ಷ ಅಂತ ಹೇಳಿದ್ರೆ ನೀನೊಂದು ಸರಿ ಮಾಡ್ಲಿಕ್ಕೆ ಈಗ ಹೊತ್ತು ಸಾಲದು. ಮಾತಾಡಿ ಮುಗಿಸಿದರೆ ಕಮ್ಮಿ ಮಾತಾಡೋದು ಯಾವ್ದಾದ್ರು ನಾವು ನೋಡಿದ್ದೀರ. ಹಾಗೆ ಕೃಷಿ ಮಾಡ್ತಾ ಇರುವಾಗ ನಮಗೆ ಈಗಂತೂ ಕೃಷಿಕರಿಗೆ ಬದಲಿಗೆ ಸಾಧ್ಯವೇ ಇಲ್ಲವೇ. ಕಾಡಿನಲ್ಲಿ ಬೇರೆ 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 ಪ್ರಾಣಿ ಪಕ್ಷಿಗಳಿಗೆ ಬಂದು ಅಲ್ಲಿ ಇಲ್ಲಿ ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಕೃಷಿಕರು ಸತ್ತು ಅಂತ. ಹೌದೌದು, ಈಗ ಹೇಳಿ ಪ್ರಯೋಜನ ಇಲ್ಲ. ಈಗ ನೀರನ್ನೆಲ್ಲ ತಿರುಗಿಸಿ ಬೇರೆ ಊರಿಗೆ ಕಳಿಸಿ ಈಗ ತರಕಾರಿಯನ್ನು ನಷ್ಟ ಆಗ್ತಾ ಇದ್ದಾರೆ. ನಾವು ಆತ್ಮಹತ್ಯೆ ಮಾಡುವುದೇ ಬೇರೆ ಏನು ದಾರಿ ಇಲ್ಲ. ನಿಮ್ಮಂತ ಸಮರ್ಥರಿರುವಾಗ ನಾವು ಸಾಯಬೇಕಾದ ಸ್ಥಿತಿ ಬಂದಲ್ಲ ಅಂತ ತೊಂದರೆ ಆಯ್ತಾ. ನೀವು ಇಲ್ಲಿರುವಾಗಲೂ ಸಾಯದೆ ವ್ಯಾಖ್ಯೆ ಆಗಲಿಲ್ಲ, ಯಾರು ಸತ್ತಿದ್ದಾರೆ. ಹೌದು, ಅದು ಅವರೊಟ್ಟಿಗೆ ಸತ್ತದ್ದು, ಆತ್ಮಹತ್ಯೆ ಮಾಡಿಕೊಂಡದ್ದಲ್ಲದೆ. ಹಾಗಾಗಿ ಪ್ರಾಣಿ ಪಕ್ಷಿಗಳಿಂದ ನಮಗೆ ಉಪದ್ರ ದಡ್ಕೊಂಡಿದ್ದಾಗಲೇ ನಾವೆಲ್ಲ ಸಾಯ್ತಾ ಇದ್ದೇವೆ.
ನನಗಾದ್ರೆ ಸಮಸ್ಯೆ ಇಲ್ಲ ನಾನಾದ್ರೆ ಈಗ ತಯಾರಾಗಿ ಬಂದದ್ದು ಮೊದಲೆಲ್ಲ ತಯಾರಾಗಿ ಕೊಟ್ಟವರು ಹುಳಿ ಬಂದು ನೀವು ಹೇಳಿದಾಗ ಕಾಡಿನಲ್ಲಿ ಹುಳಿ ಬರುವುದಿಲ್ಲ, ಹುಲಿ ಬರ್ತದೆ. ಅದೇ ಏನು ಬೇರೆ ಆನೆ ಓ, ಇವನಿಗೆ ಸರಿ ಗೊತ್ತಾಗ್ತದೆ ಹುಳಿ ಬಂದಿದೆ. ಪಾಪ ಈಗ ಹೋಗ್ಬೇಕು ಎತ್ತರಲ್ಲಿ ಕೂತು ಕೂತು ಮತ್ತೆ ಕೆಲವು ವರ್ಷ ಆಯ್ತು, ಅವ ಏನು ಮಾಡದಿದ್ರು ಇಲ್ಲಿ ಇದ್ದಾನೆ. ಅವ ಒಂದು ಕಾಲದಲ್ಲಿ ಮಾಡುವಷ್ಟು ಮಾಡಿದ್ದಾನೆ, ಹಾಗಾಗಿ ಅವನು ಬಿಡ್ಲಿಕ್ಕೆ ಬರ್ತಿಲ್ಲ. ಏನು ಆಯ್ಕೆ ಹಾಗಾಗಿ ಏನ್ ಮಾಡಿದ್ರೆ ಆಗಬೇಕು ಅಂತ ಜೊತೆಲೆ ಕರ್ಕೊಂಡ್ಬಂದಿದ್ದಾರೆ. ಆಮೇಲೆ ಹುಲಿ, ಕರಡಿ, ಸಿಂಹ, ಕಾರ್ಗೋನೆ, ಆನೆ, ಚಿರತೆ, ಹೆಪ್ಪುಲಿ, ಖಡ್ಗಮೃಗ, ಮಂಗ, ಚಿಕ್ಲಿಂಗ, ಮುಸು ಮೊದಲಾದೆಲ್ಲ ಬಂದು ಇದ್ದ ಬೆಳೆಯೆಲ್ಲ ಹಾಳು ಮಾಡಿ ನಮಗೆ ಬದುಕಲಿಕ್ಕೆ ಅಸಾಧ್ಯ ಮಾಡಿದ್ದಾರೆ. ಭಯಂಕರ ಒಂದು ಕಾಲದಲ್ಲಿ ಬೇಟೆಯಲ್ಲಿ ಅವರೆಲ್ಲ ಇದ್ದಾರೆ. ಮೃಗದ ಸೋಮನ್ನು ಕೊಡುವುದಕ್ಕೆ ನಾಯಿ ಉಂಟೇನು? ನಾಯಿ ಬೇಡ, ನಾಯಿಗೆ ಒಂದೊಂದ್ಸಲ ನಾನು ಹತ್ರ ಹೋದರೆ ನಾಯಿ ಮಾಡ್ಬೇಕಾಗ್ತದೆ. ಇವ ಯಾರು ಅಂತ ಯಾಕೆ ನೀನು ನಾಯಿ ಮಾಡುವುದನ್ನೆಲ್ಲ ಮಾಡೋದಲ್ಲ? ಇಲ್ಲ, ನಾಯಿ ಮಾಡೋದಂತ ಎಲ್ಲ ಮಾಡ್ತೇನೆ, ನಾಯಿ ಮುಗಿಸುದಂತ ಎಲ್ಲವೂ ಮುಗಿಸುದಿಲ್ಲ. ಮತ್ತೆ ನನ್ನ ಕ್ರಮವೇ ಬೇರೆ. ಈಗ ನೀವು ಬೇಟೆಯಾಡಲಿಕ್ಕೆ ಮುಂದೆ ಹೋದಾಗ ಆ ಕಡೆ ಎಲ್ಲಾದ್ರೂ ಹಂದಿಯನ್ನು ಹೊಡಿತಾ ನೀವು ಹೋದ್ರಿ, ಈ ಕಡೆ ಎಲ್ಲಾದ್ರೂ ಬೇರೆ ಮೃಗಗಳು ಬಂದಾಗ ನಿಮ್ಮ ಜೊತೆಯಲ್ಲಿ ಬೇರೆ ನಾಯಿಗಳುಂಟು, ನಮ್ಮ ಹತ್ರ ನಾಯಿಗಳಿಲ್ಲ. ನಿಮಗೆ ಸೂಚಿಸಲಿಕ್ಕೆ ನಾಯಿ ಹಾಕಿ ನಾನು ಬಗಳವಲ್ಲಿ ನಾಯಿ ಇನ್ನು ಆಮೇಲೆ ಹಳೆ ನಾಯಿ ಬೇಕಾದ್ರು ಹಳೆಯ ಕೂಡಲಿ ತೋಟದ ಮಧ್ಯದಲ್ಲಿ ಮಧ್ಯರಾತ್ರಿ ಹೊತ್ತಿಗೆ ಸುದ್ದಿನ ಕೂಲಿಗೆ ಸಂಶೋಧನೆ ಮಾಡಿ ಸಾಧ್ಯ ಆದ್ರೆ ನಿಮಗೆ ಬರುವ ವರ್ಷ ಒಂದು ಸನ್ಮಾನ ಮಾಡಿ. ಇನ್ನು ಈ ಕ್ಷೇತ್ರದಲ್ಲಿ ಸನ್ಮಾನ ಹಾಗೆಲ್ಲ ಈ ಕ್ಷೇತ್ರದಲ್ಲಿ ಇತ್ತ ಸನ್ಮಾನ ಸಂಸ್ಮರಣೆ ಏನೋ ವಿಶ್ವಾಸ ಬಂತು. ಹಾಗೇನು ಎಣಿಸ್ಬೇಡ. ಮನಸ್ಸಿದ್ರೆ ಏನೋ ಮಾತೇ ಇಲ್ಲ ಅಂತ ಎಣಿಸಿದ್ದೇನು ಪುರಸ್ಕಾರ ಪುರಸ್ಕಾರ ಎಲ್ಲ ಇನ್ನೇನಾದ್ರೂ ಹೇಳಲಿಕ್ಕೆ ಬಾಕಿ ಉಂಟು ಅಂತಾದ್ರೆ ಅಲ್ಲಿ ಹೋಗಿ ಹೇಳಬೇಡ. ಇನ್ನು ನನ್ನದೊಂದು ಬಾಕಿ ಆಗಿದೆ ಅಂತ. ಇಲ್ಲಪ್ಪ, ಇವತ್ತು ಬಾಕಿ ಇಲ್ಲ, ಇನ್ನು ಯಾವ್ದಾದ್ರು ಹೇಳಿ.
ಪರ ಮಹಾಬೀಜನೆಂಬುದರಿದಾಗ ಗಂಗೆಯು ಲಲನೆಯ ಕರಪಲ್ಲವದಲ್ಲಿ ಲಲನೆಯು ಕರಪಲ್ಲವದಲ್ಲಿ ಜಲ